ಪ್ರಜಾಪ್ರಭುತ್ವದ ನಿಯಮದಡಿ ನಮ್ಮ ಸಂವಿಧಾನದಂತೆ ವಕೀಲ ಸಂಘದ ಬೈಲೋ ಪ್ರಕಾರ ನಾವು ಚುನಾವಣೆಯನ್ನು ಘೋಷಣೆ ಮಾಡಿದ ನಂತರ ಇಲ್ಲಿ ತನಕದ ಎಲ್ಲ ಪ್ರಕ್ರಿಯೆಗಳನ್ನು ಕಾನೂನುಬದ್ಧವಾಗಿ ನಿಯಮ ಪ್ರಕಾರ ನಾವು ಮಾಡಿದ್ದೇವೆ. ಆ ಪ್ರಕಾರ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ 3 ಅಭ್ಯರ್ಥಿಗಳು ಸ್ಪರ್ಧಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ 2 ಅಭ್ಯರ್ಥಿಗಳು, ಕಾರ್ಯದರ್ಶಿ ಯುನಾನಿಮಸ್ ಆಗಿ ಏಕೈಕ ಅಭ್ಯರ್ಥಿ ಸ್ಪರ್ಧಿಸಿದ್ದರು. ಜೊತೆ ಕಾರ್ಯದರ್ಶಿಯಾಗಿ 2 ಹಾಗೂ ಕೋಶಾಧಿಕಾರಿಯಾಗಿ ಇದ್ದರು. ಇವತ್ತು ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜಿ ಜಗನ್ನಾಥರಯ್ಯವರು ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಎಂ ಮೋಹನಪ್ಪಯ್ಯವರು ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಕಾರ್ಯದರ್ಶಿಯಾಗಿ ಚಿನ್ಮಯ ರೈ ಅವರು ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜೊತೆ ಕಾರ್ಯದರ್ಶಿಯಾಗಿ ಮಮತಾ ಸುವರ್ಣ ಆಯ್ಕೆಯಾಗಿದ್ದಾರೆ. ಹಾಗೆಯೇ ಕೋಶಾಧಿಕಾರಿಯಾಗಿ ಮಹೇಶ್ ಕೆ ಸೌನೂರ್ ಅವರು ಆಯ್ಕೆಯಾಗಿದ್ದಾರೆ. ನಾವೆಲ್ಲರೂ ಸಹ ಸ್ನೇಹಿತರು. ಪ್ರತಿಯೊಬ್ಬರು ಇವತ್ತು ಸ್ಪರ್ಧೆ ಇಟ್ಟಿದ್ರು ಅದು ಇವತ್ತಿನವರೆಗೆ ಮಾತ್ರ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜವಾಬ್ದಾರಿಯ ಅವಧಿಯಲ್ಲಿ ನೀವೆಲ್ಲರೂ ಸಹ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಸಂಘದ ಕೀರ್ತಿಯನ್ನ ಉತ್ತುಂಗಕ್ಕೆ ಏರಿಸಬೇಕು. ಆ ಮಹತ್ತರವಾದ ಜವಾಬ್ದಾರಿ ಈ ಒಂದು ಪದಾಧಿಕಾರಿಗಳಲ್ಲಿ ಇದೆ ಅಂತ ಹೇಳಿ ಬಯಸ್ತೇನೆ. ಆ ನಿಟ್ಟಿನಲ್ಲಿ ನೀವು ಎಲ್ಲರೂ ಸಹ ಒಟ್ಟಾಗಿ 5 ಜನ ಸಹ ಒಟ್ಟಾಗಿ ಕರ್ತವ್ಯ ನಿರ್ವಹಿಸಬೇಕು. ಯಾವುದೇ ರೀತಿಯ ತೊಂದರೆ ಅಡಚಣೆ ಇಲ್ಲದ ರೀತಿಯಲ್ಲಿ ನಿರ್ವಹಿಸಿ ಇನ್ನು ಬಹಳಷ್ಟು ಕೆಲಸ ಕಾರ್ಯಗಳು ಇದ್ದಾವೆ ನಿಮ್ಮ ಅವಧಿಯಲ್ಲಿ. ಅದೆಲ್ಲ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡು ನೀವು ನಡೆಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಹಕರಿಸಿದ ನಮ್ಮ ಸೀನಿಯರ್ ಕಮಿಟಿ ಸದಸ್ಯರಾದಂತಹ ಎಂ ಪಿ ಜಗನ್ನಾಥರಾವ್ ಹಾಗೂ ನಿರ್ಮಲ್ ಕುಮಾರ್ ಜೈನ್ ಅವರು ಮತ್ತು ಜಯಶಂಕರ್ ಶೆಟ್ಟಿ ಅವರು ಬಹಳಷ್ಟು ಸಹಕಾರ ನೀಡಿದ್ದಾರೆ. ಅದು ಅಲ್ಲದೆ ನಮ್ಮ ಜೊತೆಯಾಗಿ ಕೆಲಸ ಮಾಡುವಂಥವರು ಚುನಾವಣಾಧಿಕಾರಿಗಳಿಗೆ ಖುಷಿ ಪಡ್ತಾ ಇರೋರು ಹಾಗೂ ಪಡುವವರು ಇವರು ಬಹಳಷ್ಟು ಸಹಕಾರ ನೀಡಿದ್ದಾರೆ. ಹಾಗೆಯೇ ನಿಕಟಪೂರ್ವ ಅಧ್ಯಕ್ಷರು ನಮ್ಮ ಸಂಘವನ್ನು 5 ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡೆಸಿದಂತಹ ನಮ್ಮ ಸ್ನೇಹಿತ ಮನೋಹರ್ ದೇವರೆಯವರು ಬಹಳ ಚೆನ್ನಾಗಿ ಈ ಸಂಘವನ್ನು ನಡೆಸಿದ್ದಾರೆ. ಇನ್ನು ಮಾರ್ಗದರ್ಶನ ಮುಂದಿನ ಸಭೆಗೆ ಸಹ ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನನಗೆ ಇಷ್ಟಪಡ್ತಾರೆ. ಮಾತ್ರವಲ್ಲದೆ ಇವತ್ತು ನಮ್ಮ ಸಂಘದ ಸದಸ್ಯರು ಸಹ ಬಹಳ ಶಿಸ್ತಿನಿಂದ ಯಾವುದೇ ಒಂದು ತಕರಾರಿಗೆ ಎಡೆ ಮಾಡಿಕೊಡದಿರುವ ಶಾಂತಿಯಿಂದ ಈ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳಷ್ಟು ಸಂಖ್ಯೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 357 ಸದಸ್ಯರು ಮತದಾನ ಮಾಡಿದ್ದಾರೆ. 91.77% ಮತದಾನ ಆಗಿದೆ. ದೂರದ ಊರುಗಳಿಂದ ಎಲ್ಲ ನಮ್ಮ ಸದಸ್ಯರು ಬಂದು ಮತದಾನ ಮಾಡಿದ್ದಾರೆ. ಅವರಿಗೂ ಸಹ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಿಮ್ಮ ಅವಧಿಯಲ್ಲಿ ಈ ಸಂಘದ ಕೀರ್ತಿ ಉತ್ತುಂಗಕ್ಕೆ ಏರಲಿ ಹಾಗೂ ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಕನ್ನಡ ಮಾತನ್ನು ಮುಗಿಸ್ತೇನೆ. ಅಭ್ಯರ್ಥಿಗಳಿಗೂ ಮತ್ತು ಇವತ್ತು ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು. ಬಹಳ ಖುಷಿ ಆಗ್ತಾ ಇತ್ತು. ಒಂದು ಭಾವನಾತ್ಮಕ ಒಂದು ಭಾವನಾತ್ಮಕವಾಗಿ ಬಹಳ ಖುಷಿ ಆಗ್ತಾ ಉಂಟು. ಆದರೆ ಒಟ್ಟೊಟ್ಟಿಗೆ ಜವಾಬ್ದಾರಿ ಕೂಡ ನೆನಪಾಗ್ತಾ ಉಂಟು. ಭವ್ಯ ಇತಿಹಾಸವಿರುವ ಪುತ್ತೂರು ಬಾರ್ ಅಸೋಸಿಯೇಷನ್ನ ವಕೀಲರ ಸಂಘ ಪುತ್ತೂರಿನ ಒಂದು ಪರಂಪರೆಯನ್ನು ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಕೊಂಡೋಗ್ತೇನೆ. 2 ವರ್ಷ ಮತ್ತು ಹಿರಿಯರ ಮತ್ತು ಸಹೋದ್ಯೋಗಿ ಎಲ್ಲ ಮಿತ್ರರ ಒಂದು ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಸ್ಪರ್ಧೆ ಬಹಳ ರೋಮಾಂಚನವಾಗಿತ್ತು. ಗೌಪ್ಯತೆ ಯಾರೂ ಬೆಟ್ಟು ಕೊಡ್ತಾ ಇರಲಿಲ್ಲ. ನನಗೆ ಹರಸಿದಂತಹ ವಕೀಲ ಮಿತ್ರರಿಗೆ ಮತ್ತು ನಮ್ಮ ಸಂಘದ ಎಲ್ಲ ವಕೀಲರುಗಳಿಗೆ ನಾನು ಕೃತಜ್ಞನಾಗಿರುತ್ತೇನೆ. ಈಗ ಈ ಹಿಂದೆ 2 ಬಾರಿ ನೀವು ಒಂದ್ಸಲ ಪರಾಭವವಾಗಿದ್ದೀರಿ. ಅದರ ಈಗ ಹಿಂದಿನ ಸ್ಪರ್ಧೆ ಕೂಡ ನೆಕ್ ಟು ನೆಕ್ ಇತ್ತು. ಹಾಗೆ
ಆಗಿನ ವಿಷಯಗಳೇ ಬೇರೆ, ಈಗಿನ ವಿಷಯಗಳೇ ಬೇರೆ. ಕಳೆದ ಸ್ಪರ್ಧೆಯನ್ನು ಇದಕ್ಕೆ ನಾವು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಇದೊಂದು ರೋಮಾಂಚನ ಇತ್ತು. 3 ಸ್ಪರ್ಧಿಗಳಿದ್ದರು, ಅವರಿಬ್ಬರು ಕೂಡ ಅರ್ಹ ವ್ಯಕ್ತಿಗಳೇ. ನನಗೆ ಬಾರ್ ಅಸೋಸಿಯೇಷನ್ ನನಗೆ ಒಂದು ಈ ಅಪರ್ಚುನಿಟಿಯನ್ನು ಕೊಟ್ಟಿದೆ, ಖಂಡಿತವಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಮಾಡಬಲ್ಲೆ ಎಂಬ ಅವರ ಒಂದು ನಿರೀಕ್ಷೆಯನ್ನು ಖಂಡಿತವಾಗಿ ಹುಸಿಗೊಳಿಸುವುದಿಲ್ಲ. ನಾನು ಈಗಾಗಲೇ 2 ಬಾರಿ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ. ಕೆಲಸ ಮಾಡೋದು ಬಾರ್ ಅಸೋಸಿಯೇಷನ್ ಪ್ರತಿಯೊಬ್ಬ ಮೆಂಬರಿಗೆ ಗೊತ್ತುಂಟು. ಈ ಸಲ ಕೂಡ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೇನೆ. ನಾನು ಈಗಾಗಲೇ JCAಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಲಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡಿದ ಅನುಭವವನ್ನು ಇಲ್ಲಿ ನಾನು ಕೊಟ್ಟು ಖಂಡಿತವಾಗಿಯೂ ನಾನು ಸಮರ್ಥ. ನಮ್ಮ ತಂಡ ಕೂಡ ಆಯ್ಕೆಯಾಗಿದೆ. ಅದರೊಟ್ಟಿಗೆ ಅವರನ್ನು ಸೇರಿಕೊಂಡು ಮತ್ತು ಹಿರಿಯ ಮತ್ತು ಈಗಾಗಲೇ ಹೇಳಿದಂತೆ ಸಹೋದ್ಯೋಗಿ ಮಿತ್ರರ ಒಂದು ಒಗ್ಗೂಡುವಿಕೆಯಿಂದ ಶಿಸ್ತುಬದ್ಧವಾಗಿ ಬಾರ್ ಅಸೋಸಿಯೇಷನನ್ನು ನಾವು ಮುಂದುವರಿಸ್ತೇವೆ ಅಂತ. ಕಳೆದ ವರ್ಷ ಕೂಡ ನಾನು ಪುತ್ತೂರು ವಕೀಲರ ಸಂಘದ ಕಾರ್ಯದರ್ಶಿಯಾಗಿದ್ದೆ. ಈ ಸಲ ಕೂಡ ನಮ್ಮ ಪತ್ರವನ್ನು ಸಲ್ಲಿಸಿದ್ದೆ. ನನ್ನ ಮೇಲೆ ಪ್ರೀತಿ ಇಟ್ಟು, ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ನಮ್ಮನ್ನು ಈ ಸಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸೇರಿಕೊಂಡು. ಅದಕ್ಕೋಸ್ಕರ ನಮ್ಮ ಪುತ್ತೂರು ವಕೀಲರ ಸಂಘದ ಎಲ್ಲ ಸದಸ್ಯರಿಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿದ್ದೇನೆ. ಅವರು ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ, ನನ್ನ ಮೇಲಿರುವಂಥ ನಂಬಿಕೆಯನ್ನು ಉಳಿಸುವ ದೃಷ್ಟಿಯಿಂದ ನಾನು ಮುಂದಿನ 2 ವರ್ಷಗಳಲ್ಲಿ ಕಾಲಾವಧಿ ನನಗಿದೆ. ಆದರೆ ನಮ್ಮ ವಕೀಲರ ಶ್ರೇಯೋಭಿವೃದ್ಧಿಗೋಸ್ಕರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಯೋಜನೆ ಮಾಡುವುದು, ಅದೇ ರೀತಿ ಯುವ ವಕೀಲರಿಗೆ ಪ್ರಯೋಜನ ಮತ್ತು ಬೇರೆ ಬೇರೆ ಕಾನೂನು ಮಾಹಿತಿ ಶಿಬಿರವನ್ನು ಮಾಡುವಂಥದ್ದು. ಒಟ್ಟಾರೆಯಾಗಿ ವಕೀಲರ ಸಂಘದ ಪ್ರತಿಯೊಬ್ಬ ಸದಸ್ಯನೂ ಕೂಡ ಅವನ ಉತ್ತಮ ಮುಂದಿನ ಜೀವನದಲ್ಲಿ ನಡೆಸಲಿಕ್ಕೋಸ್ಕರ ಅವನಿಗೆ ಉತ್ತಮ ರೀತಿಯ ವ್ಯವಸ್ಥೆ ಮಾಡುವ ದೃಷ್ಟಿಯಿಂದ ನಾವು ನಮ್ಮಿಂದ ಯಾವ ರೀತಿಯ ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಅದೇ ರೀತಿ ಈ ಸಲ ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಜೊತೆ ಕಾರ್ಯದರ್ಶಿ, ಕೋಶಾಧಿಕಾರಿ ಚುನಾವಣೆ ಕೂಡ ಬಹಳ ಉತ್ತಮ ರೀತಿಯಲ್ಲಿ ನಡೆದು ಉತ್ತಮ ರೀತಿಯ ಆಯ್ಕೆ ಕೂಡ ಆಗಿದೆ. ಅದಕ್ಕೋಸ್ಕರ ಆಯ್ಕೆಯಾದಂಥ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಸಲ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿ ಸಣ್ಣ ಮತದಿಂದ ಸೋತದಂತ ಅಲ್ಲ, ಅವರು ಯಾರೆಲ್ಲ ಕಂಟೆಸ್ಟ್ ಮಾಡಿದ್ದಾರೆ ಅವರು ಕೂಡ ಮುಂದಿನ ದಿನ ನಮಗೆಲ್ಲ ಒಟ್ಟಾಗಿ ವಕೀಲರು ಅಂತ ಒಂದು ನಾವು ಫ್ಯಾಮಿಲಿ ಇದ್ದಾಗಿ ನಾವೆಲ್ಲ ಒಂದು ಕುಟುಂಬದಾಗಿ ಮುಂದಿನ ದಿನದಲ್ಲಿ ಕೆಲಸ ಮಾಡುವ ನಿಮ್ಮೆಲ್ಲರ ಸಹಕಾರ ಇರಲಿ, ನಮ್ಮ ಮೇಲೆ ಯಾವತ್ತೂ ಕೂಡ ಇರಲಿ ಅನ್ನುವಂಥ ಮನವಿಯನ್ನು ಇಟ್ಟಿದ್ದಾರೆ. ಈ ಹಿಂದೆ 2 ಬಾರಿ ಪುತ್ತೂರು ವಕೀಲರ ಸಂಘದ ಖಜಾಂಚಿಯಾಗಿ ಕೆಲಸ ಮಾಡಿದ್ದೆ. ಈ ನನ್ನ ಕಾರ್ಯವೈಖರಿಯನ್ನು ಮೆಚ್ಚಿ ಪುತ್ತೂರು ವಕೀಲರ ಸಂಘದ ಸದಸ್ಯರುಗಳು ಅಂದರೆ ಕಿರಿಯ ವಕೀಲರುಗಳು ನನ್ನ ಮೇಲೆ ಅಭಿಮಾನ, ಪ್ರೀತಿ, ವಿಶ್ವಾಸದಿಂದ ನನ್ನನ್ನು ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇವರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪುತ್ತೂರು ವಕೀಲರ ಸಂಘದ ಕೀರ್ತಿ ಇನ್ನಷ್ಟು ಎತ್ತರಕ್ಕೆ ಏರುವ ರೀತಿಯಲ್ಲಿ ನಾನು ಕಾರ್ಯಕಾರಿ ಸಮಿತಿಯೊಂದಿಗೆ ಸಹಕರಿಸ್ತೇನೆ. ಅದೇ ರೀತಿ ನನ್ನಿಂದಾದ ಎಲ್ಲ ಸಹಕಾರವನ್ನು ಕೂಡ ನೀಡ್ತೇನೆ. ಅದೇ ರೀತಿ ಹಿರಿಯ ವಕೀಲರುಗಳಿಗೆ ಯಾವುದೆಲ್ಲ ಸೌಲಭ್ಯಗಳಿಲ್ವೋ ಅದನ್ನೆಲ್ಲ ದೊರಕಿಸಲಿಕ್ಕೆ, ಅದೇ ರೀತಿ ಬೇರೆ ಈ ವಕೀಲರ ಸಂಘಕ್ಕೆ ಏನಾದರೂ ನನ್ನಿಂದ ಸಹಾಯ ಆಗಬೇಕಾದ್ರೆ ಅದನ್ನು ಮಾಡ್ತೇನೆ. ಅದೇ ರೀತಿ ಇನ್ನೊಂದು ನಮ್ಮ ಈ ವಕೀಲರ ಸಂಘದ ಮೇಲಿರುವ ದೊಡ್ಡ ಜವಾಬ್ದಾರಿ ಅಂತ ಹೇಳಿದರೆ, ನಮ್ಮ ವಕೀಲರ ಸಂಘವು ಬನ್ನೂರಿಗೆ ಸ್ಥಳಾಂತರ ಆಗಲಿಕ್ಕಿದೆ. ಆ ಸ್ಥಳಾಂತರ ಆಗುವ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲದ ಹಾಗೆ ನಮ್ಮ ವಕೀಲರ ಸಂಘಕ್ಕೆ ನನ್ನಿಂದಾದ ಸಹಾಯವನ್ನು ಮಾಡ್ತೇನೆ. ಅದೇ ರೀತಿ ಯಾವ ಮೂಲಭೂತ ಸೌಕರ್ಯಗಳು ವಕೀಲರಿಗೆ ಆಗಬೇಕಾ ಅದು ಸರ್ಕಾರದಿಂದಾಗಲಿ, ನಮ್ಮ ವಕೀಲರ ಪರಿಷತ್ತಿನಿಂದಾಗಲಿ, ನ್ಯಾಯಾಲಯದಿಂದಾಗಲಿ ಯಾವುದು ಆಗಬೇಕೋ ಅದನ್ನು ನನ್ನಿಂದ ಆದಷ್ಟು ಮಟ್ಟಿಗೆ ಹಿರಿಯ ಮತ್ತು ಕಿರಿಯ ವಕೀಲರಿಗೆ ದೊರಕಿಸಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ಅದೇ ರೀತಿ ಈ ಒಂದು ಚುನಾವಣೆಯಲ್ಲಿ ನನ್ನನ್ನು ಭಾರಿ ಬಹುಮತದಿಂದ ಆರಿಸಿದಂಥ ಎಲ್ಲ ಕಿರಿಯ ವಕೀಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಮಾಲಿಂಗೇಶ್ವರ ಸಭೆಯಿಂದ 3ನೇ ಬಾರಿಗೆ ಚಾನ್ಸ್ ಅದು ನನಗೆ ತುಂಬ ಹೆಮ್ಮೆ ವಿಷಯ. ಖುಷಿ ಆಗ್ತಾ ಇದೆ. ಪ್ರತಿಷ್ಠಿತ ವಕೀಲರ ಸಂಘದಲ್ಲಿ ನಾನು ಕೋಶಾಧಿಕಾರಿ ಆದ ಬಾರಿ ಭರ್ಜರಿ ಜಯದಿಂದ ನಾನು ವಿಜಯಿಯಾಗಿದ್ದೇನೆ. ನಾನು ಎಲ್ಲ ವಕೀಲ ಮಿತ್ರರು, ಕಿರಿಯ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಾಮಾಣಿಕತೆಯಾಗಿ ಈ ಮೊದಲು ಯಾರು ನಮ್ಮ ಸಂಘದಲ್ಲಿ ಕೆಲಸ ಮಾಡಿದರು ಅವರೆಲ್ಲರ ವಿಶ್ವಾಸವನ್ನು ಪಡೆದುಕೊಂಡು ಪ್ರಾಮಾಣಿಕತೆಯಾಗಿ ನಾನು ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ನಾನು ಬದ್ಧರಾಗಿದ್ದೇನೆ. ಎಲ್ಲರ ನಮ್ಮ ಜೊತೆ ಈಗಾಗಲೇ ಆಯ್ಕೆಗೊಂಡಂಥ ಎಲ್ಲ
ಗೆದ್ದಾದಿದ್ದೆಯಲ್ಲಿ ಭಾರಿ ಖುಷಿಯನ್ನು ಕೊಟ್ಟಿದೆ. ಒಂದು ವಕೀಲರ ಸಂಘದಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ತುಂಬ ಇದು ನಮ್ಮ ಪುತ್ತೂರು ವಕೀಲ ಸಂಘದ ಚುನಾವಣೆ ಹಿಂದಿನ ಸಮಿತಿಯ ಅವಧಿ ಮುಗಿದ ಬಳಿಕ ಆಡಳಿತ ಮಂಡಳಿಯ ಅವಧಿ ಸೀನಿಯರ್ ಕಮಿಟಿಗೆ ಹಸ್ತಾಂತರ ಆಗ್ತದೆ. ಸೀನಿಯರ್ ಕಮಿಟಿಯಲ್ಲಿ ಎನ್ ಕೆ ಜಗನ್ನೇಶ್ವರ ಅವರು, ಟಿ ನಿರ್ಮಲ್ ಕುಮಾರ್ ಮತ್ತು ಉದಯಶಂಕರ್ ಶೆಟ್ಟಿಯವರು ಹಿರಿಯ ಸದಸ್ಯರಾಗಿ ಇರ್ತಾರೆ. ಅವರು ಈ ಸಂಘದ ಅಧಿಕಾರವನ್ನು ಸ್ವೀಕಾರ ಮಾಡಿ ಹಿಂದಿನ ಆಡಳಿತ ಮಂಡಳಿಯ ನಿರ್ಣಯ ಮತ್ತು ಸೀನಿಯರ್ ಕಮಿಟಿಯ ನಿರ್ಣಯದ ಪ್ರಕಾರ ನನ್ನನ್ನು ಹಾಗೂ ಈಶ್ವರ್ ಕೊಳತ್ತಯ್ಯರು ಮತ್ತು ದೀಪಕ್ ಬಳ್ವಾರ್ ಅವರನ್ನು ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಿದರು. ಆ ಬಳಿಕ ನಾವು ಚುನಾವಣೆಯನ್ನು ಸುಸೂತ್ರವಾಗಿ ನಡೆಸುವಂಥ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಪುತ್ತೂರು ವಕೀಲರ ಸಂಘದ ಬೈಲಾ ಪ್ರಕಾರ ಡಿಸೆಂಬರ್ ಅಂದರೆ ಚುನಾವಣೆ ಬರುವ 3 ತಿಂಗಳ ಮೊದಲು ತನಕದ ಎಲ್ಲ ಸದಸ್ಯನ ಶುಲ್ಕವನ್ನು ಪಾವತಿಸಿದವರು ನಮ್ಮ ಸಂಘದ ಚುನಾವಣೆಯಲ್ಲಿ ಮತದಾನ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ. ಹಾಗಾಗಿ ನಾವು ಪ್ರಥಮವಾಗಿ ಯಾರು ಡಿಫಾಲ್ಟರ್ ಸುಸ್ತಿ ಬಾಕಿದಾರ ಯಾರಿದ್ದಾರೆ ಅವರ ಒಂದು ಪಟ್ಟಿಯನ್ನು ನಾವು ವಕೀಲ ಸಂಘದ ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಿಸಿದ್ದೇವೆ ಮತ್ತು ಅವರಿಗೆ ಅವರ ಸದಸ್ಯತನ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ 30 ದಿವಸಗಳ ಕಾಲಾವಕಾಶವನ್ನು ನೀಡಿದ್ದೇವೆ. ಆ ಪ್ರಕಾರವಾಗಿ ಯಾರೆಲ್ಲ ಸದಸ್ಯತನ ಶುಲ್ಕವನ್ನು ಪಾವತಿ ಮಾಡಿದ್ದಾರೆ ಅವರನ್ನು ನಾವು ಮತದಾರ ಪಟ್ಟಿಯಲ್ಲಿ ಸೇರಿಸಿ ಒಂದು ಕರಡು ಮತ ಪಟ್ಟಿಯನ್ನು ನಾವು ಸಿದ್ಧಪಡಿಸಿ ಅದನ್ನು ನಮ್ಮ ವಕೀಲ ಸಂಘದ ನೋಟಿಸ್ ಬೋರ್ಡ್ನಲ್ಲಿ ಪ್ರಚುರಪಡಿಸಿದ್ದೇವೆ ಮತ್ತು ಆ ಕರಡು ಪಟ್ಟಿಗೆ ಯಾವುದಾದ್ರೂ ಆಕ್ಷೇಪಗಳಿದ್ದಲ್ಲಿ ಆಕ್ಷೇಪಣೆಗಳನ್ನು ನಾವು ಆಮಂತ್ರಿಸಿ ಅವರಿಗೆ ಕಾಲಾವಕಾಶ ನೀಡಿದ್ದೇವೆ. ಆ ರೀತಿ ಕಾಲಾವಕಾಶ ನೀಡಿದ ನಂತರ ಕೆಲವೊಂದು ಸಲಹೆಗಳು ಅಥವಾ ಸೂಚನೆಗಳು ಏನೆಲ್ಲ ಬಂದಿದ್ದಾವೆ ಅದನ್ನು ಪರಿಶೀಲಿಸಿ ನಾವು 3 ಜನ ಸದಸ್ಯರು ಸೇರಿಕೊಂಡು ನಂತರ ನಾವು ಅಂತಿಮ ಮತದಾರ ಪಟ್ಟಿಯನ್ನು ರಚನೆ ಮಾಡಿ ಅದನ್ನು ನೋಟಿಸ್ ಬೋರ್ಡ್ನಲ್ಲಿ ನಾವು ಹಾಕಿದ್ದೇವೆ. ಹಾಗೆ ಹಾಕಿದ ನಂತರ ಚುನಾವಣೆಯ ನಿಯಮಗಳು ಏನೆಲ್ಲ ಇದ್ದಾವೆ ಅಂತ ಹೇಳುವುದನ್ನು ನಾವು ತಯಾರಿಸಿ ಬೈಲಾಸ್ ಪ್ರಕಾರ ಮಾಡಿ ಅದನ್ನು ಸಹ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ದೇವೆ. ಹಾಗೆ ಹಾಕಿ ಇವತ್ತು ಚುನಾವಣೆ ನಡೆದಿದೆ. ನಾವು ಮೊದಲೇ ನಮ್ಮ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಸಹ ಸೂಚನೆಯನ್ನು ಕೊಟ್ಟಿದ್ದೇವೆ. ಏನು ಹೇಳಿದರೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿ ಇರುವುದರಿಂದ ಯಾರೂ ಸಹ ಪಟಾಕಿಯನ್ನು ಸಿಡಿಸಬಾರ್ದು, ಘೋಷಣೆಗಳನ್ನು ಕೂಗಬಾರ್ದು, ವಿಜಯೋತ್ಸವವನ್ನು ಆಚರಿಸಿ ಸಾರ್ವಜನಿಕರಿಗಾಗಲಿ ಯಾವುದೇ ತೊಂದರೆಯನ್ನು ಕೊಡಬಾರ್ದು ಅಂತ ಹೇಳೋ ಸೂಚನೆಯನ್ನು ನಾವು ಕೊಟ್ಟಿದ್ದೇವೆ. ಆ ರೀತಿಯಾಗಿ ಇವತ್ತು ನಾವು ಎಲ್ಲ ಕ್ರಮವನ್ನು ತಗೊಂಡಿದ್ದೇವೆ. ಬೆಳಿಗ್ಗೆ 10 ಗಂಟೆಗೆ ಇಂದ ಸಂಜೆ 4 ಗಂಟೆವರೆಗೆ ಚುನಾವಣೆ ನಡೆದಿದೆ. 357 ಸದಸ್ಯರು ತಮ್ಮ ಮತದಾನವನ್ನು ಮಾಡಿದ್ದಾರೆ. ಹಾಗೆ ಮತದಾನ ಮಾಡಿ ಸಮಯ 4 ಗಂಟೆ ಆಗುವಾಗ ನಾವು ಚುನಾವಣಾ ಪ್ರಕ್ರಿಯೆ ನಿಲ್ಲಿಸಿ ಮತದಾನದ ಪ್ರಕ್ರಿಯೆ ನಿಲ್ಲಿಸಿ ಆನಂತರ ಎಲ್ಲ ಅಭ್ಯರ್ಥಿಗಳನ್ನು ಮತ್ತು ಅವರ ಏಜೆಂಟರನ್ನು ಈ ಬೂತ್ನೊಳಗೆ ಅವರನ್ನು ಬರ ಹೇಳಿಕೊಂಡು ಅವರ ಸಮ್ಮುಖದಲ್ಲಿ ಈ ಮತಪೆಟ್ಟಿಗೆಯನ್ನು ತೆರೆದು ನಾವು ಮತಗಳನ್ನು 50-50ರ ಕಟ್ಟುಗಳನ್ನಾಗಿ ಮಾಡಿ ಒಟ್ಟು 8 ಕಟ್ಟುಗಳಲ್ಲಿ ಆಗಿದೆ. ಅದರಲ್ಲಿ 8 ಕಟ್ಟುಗಳಲ್ಲಿ ನಾವು 8 ಹಂತದಲ್ಲಿ ನಾವು ಮತ ಎಣಿಕೆಯನ್ನು ಮಾಡಿದ್ದೇವೆ. ಮತ ಎಣಿಕೆಯನ್ನು ಮಾಡಿ ಪ್ರತಿ ಹಂತದ ಮತದ ಎಷ್ಟೆಷ್ಟು ಮತವನ್ನು ಪಡೆದಿದ್ದಾರೆ ಅಂತ ಹೇಳುವುದನ್ನು ಈ ಬೂತಿನ ಹೊರಗಡೆ ಅಳವಡಿಸಲಾದಂತಹ ನೋಟಿಸ್ ಬೋರ್ಡ್ನಲ್ಲಿ ನಾವು ಅದನ್ನು ಪ್ರಕಟಿಸಿದ್ದೇವೆ. ಹಾಗೆ 8 ಸುತ್ತಿನಲ್ಲಿ ಕೊನೆಗೆ ವಿಜಯಿಯಾದ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿ ಮತ್ತೆ ನಾವು ವಿಜಯಿಯಾದವರನ್ನು ನಾವು 3 ಜನ ಸದಸ್ಯರು ಇಟ್ಟುಕೊಂಡು ಅದನ್ನು ಘೋಷಣೆ ಮಾಡಿದ್ದೇವೆ ಮತ್ತು ಅವರಿಗೆ ಪ್ರಮಾಣ ಪತ್ರವನ್ನು ಹಂಚಿದ್ದೇವೆ. ಒಟ್ಟು ಸದಸ್ಯರು ಎಷ್ಟಿದ್ದಾರೆ? ಸದಸ್ಯರು ಅರ್ಹ 389 ಅರ್ಹ ಮತದಾರರಿದ್ದಾರೆ. ಕೆಲವರು ದೂರದ ಊರಲ್ಲಿ ಇರುವ ಕಾರಣ ಅವರಿಗೆ ಬಂದು ಚುನಾವಣಾ ಸದಸ್ಯರ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಆಗಲಿಲ್ಲ. ಅವರನ್ನು ಹೊರತುಪಡಿಸಿ ಮತದಾರರು 389 ಜನ ಇದ್ದರು. ಅದರಲ್ಲಿ 357 ಒಂದು ಮತವನ್ನು ಚಲಾವಣೆ ಮಾಡಿದ್ದಾರೆ. ನಾವು ಎಂದಿನ ದಿನವೂ ಈ ಸಲದ ಮತದಾನದಲ್ಲಿ ನಾವು ಬೆರಳಿಗೆ ಶಾಯಿಯನ್ನು ಹಚ್ಚುವ ಪ್ರಕ್ರಿಯೆಯನ್ನು ಕ್ರಮವನ್ನು ತಗೊಳ್ಳಿಲ್ಲ. ಯಾಕೆಂತ ಹೇಳಿದರೆ ಏಪ್ರಿಲ್ 26ನೇ ತಾರೀಕು ಲೋಕಸಭಾ ಚುನಾವಣೆ ಉಂಟು. ನಾವು ಬೆರಳಿಗೆ ಶಾಯಿಯನ್ನು ಹಚ್ಚಿ ಅದು ಮುಂದೆ ಬರತಕ್ಕಂಥ ಚುನಾವಣೆಗೆ ಅದು ಅಡ್ಡಿಯಾಗಬಾರ್ದು, ಅದರಿಂದ ಏನೇ ತಾಪತ್ರೆ ಬರಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ನಾವು ಕೈಗೆ ಶಾಯಿಯನ್ನು ಹಚ್ಚಲಿಲ್ಲ. ಮತ್ತೊಂದು ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ
ನಾವೆಲ್ಲರೂ ಸಹ ಈ ಸಂಘದ ಸದಸ್ಯರದ್ದು ಎಲ್ಲರ ಪರಿಚಯ ಇದೆ ನಮಗೆ. ಇಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಎಲ್ಲ ಸದಸ್ಯರ ಪರಿಚಯ ಇದ್ದ ಕಾರಣ ಯಾರೂ ಸಹ ಒಮ್ಮೆ ಮತದಾನಕ್ಕೆ ಬಂದವರು ಮತ್ತೊಮ್ಮೆ ಮತದಾನಕ್ಕೆ ಬರುವುದಿಲ್ಲ. ಶಾಯಿ ಹಾಕಲಿ ಹಾಕದೇ ಇರಲಿ, ಯಾರೂ ಸಹ 2 ಬಾರಿ ಬಂದು ಮತದಾನ ಮಾಡುವಂಥ ಒಂದು ಉದಾಹರಣೆ ಈ ನಮ್ಮ ಸಂಘದ ಇತಿಹಾಸದಲ್ಲಿ ಇಲ್ಲ. ಹಾಗಾಗಿ ನಾವು ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಲಿಲ್ಲ. ನೀವು EVM ಬಳಕೆ ಮಾಡಲಿಕ್ಕೆ ಏನಾದರೂ ಚಿಂತನೆ ಇತ್ತು ಈ ಸರ್? ನಾವು EVM ಅನ್ನು ಬಳಕೆ ಮಾಡಲಿಲ್ಲ. ಯಾಕಂದರೆ ಅದು EVM ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ದೆವು ಅಧಿಕಾರಿಗಳಲ್ಲಿ. ಅದನ್ನು ಹೊರಗಡೆ ಇತರ ಚುನಾವಣೆ ಕೊಡುವಂಥ ಒಂದು ಪದ್ಧತಿ ಇಲ್ಲ ಅಂತ ಹೇಳಿ ಹೇಳಿದರು. ಮತ್ತು ನಾವು ತಹಶೀಲ್ದಾರರಿಗೆ ಈ ಮತಪೆಟ್ಟಿಗೆ ಬೇಕಾಗಿ ಅರ್ಜಿಯನ್ನು ಬರ್ಕೊಂಡು ಮ್ಯಾನ್ಯುವಲ್ ರೀತಿಯಲ್ಲಿ ಮತಪೆಟ್ಟಿಗೆಯನ್ನು ತರಿಸಿಕೊಂಡು ನಾವು ಅದೇ ಮತಪೆಟ್ಟಿಗೆಯನ್ನು ಉಪಯೋಗ ಮಾಡಿದ್ದೇವೆ ಮತ್ತು ಎಲೆಕ್ಟ್ರಾನಿಕ್ ಮತಯಂತ್ರವನ್ನು ಉಪಯೋಗ ಮಾಡಿದ್ದೇವೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.